ಆಂಜನೇಯ ಈಗಲೂ ಭೂಮಿಯ ಸುತ್ತ ಸುತ್ತುತ್ತಿದ್ದಾನೆಯೇ? ರಾಮಾಯಣದ ಕುರುಹುಗಳು ಈಗಲೂ ಇರುವುದು ಎಷ್ಟು ಸತ್ಯ? ಹನುಮಂತನು ಸಾಗರ ಹಾರಿದ್ದು ನಿಜವೇ? ಮಾರುತಿಯ ಪಾದದ ಗುರುತುಗಳು ಇರುವುದು ಎಷ್ಟು ಸತ್ಯ, ಎಷ್ಟು ಸುಳ್ಳು? ಹೌದು, ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಿಸುವುದು ಸರ್ವೇ ಸಾಮಾನ್ಯ. ರಾಮಾಯಣ ಮಹಾಭಾರತಗಳೆಲ್ಲ ನಮಗೆ ಪೂಜ್ಯನೀಯ ಪೌರಾಣಿಕ ಗ್ರಂಥಗಳು. ಕೆಲವರಿಗೆ ಅವೆಲ್ಲ ಕಲ್ಪನೆ, ಇನ್ನು ಕೆಲವರಿಗೆ ಅದು ಸತ್ಯ ಕಥೆ. ಇಲ್ಲಿ ಯಾರನ್ನು ನಂಬಿಸುವ ಒಪ್ಪಿಸುವ ಕೆಲಸ ನಮ್ಮದಲ್ಲ. ಆ ಒಂದು ಜರೂರತ್ತು ಯಾರಿಗೂ ಕೂಡ ಇಲ್ಲ. ಯಾಕೆಂದ್ರೆ ರಾಮಾಯಣ ಮಹಾಭಾರತ ಕುರಿತಾದ ಸಾಕಷ್ಟು ಸಾಕ್ಷಿಗಳು, ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇದೆ. ಮಹಾಭಾರತದ 16 ಕ್ಷೇತ್ರಗಳು ಇಂದಿಗೂ ಅದೇ ಹೆಸರಿನಲ್ಲಿವೆ. ರಾಮಾಯಣದ ಘಟನಾವಳಿಗಳು ನಡೆದ ಸ್ಥಳಗಳೆಲ್ಲವೂ ಇಂದಿಗೂ ಹಾಗೆ ಇವೆ. ಅವುಗಳಲ್ಲಿ ಒಂದು ಶ್ರೀಲಂಕೆಯ ಅಶೋಕವನ ಕೂಡ ಒಂದು. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಸೀತೆ 442 ದಿವಸ ಆ ರಾಕ್ಷಸರ ಮಧ್ಯೆ ಇದ್ದಂತಹ ಅಶೋಕವನ, ಹನುಮಂತನ ಪಾದಗಳು ಇರುವಂತಹ ಈ ಐತಿಹಾಸಿಕ ಸ್ಥಳದ ಬಗ್ಗೆ ಹೆಚ್ಚಿನ ಬೆಳಕನ್ನ ಚೆಲ್ಲುವ ಪ್ರಯತ್ನ ಮಾಡೋಣ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ರಾಮಾಯಣದ ಬಗ್ಗೆ ಕೇಳಿದಷ್ಟು ಹೊಸ ಹೊಸ ಕುತೂಹಲಗಳು ಹುಟ್ಟೋದು ಸಹಜವೇ. ರಾಮಾಯಣದ ಪ್ರತಿಯೊಂದು ಪಾತ್ರಗಳು ಹೊಸ ಅಚ್ಚರಿಯನ್ನು ಹುಟ್ಟಿಸುತ್ತವೆ. ಅದರಲ್ಲೂ ಆಂಜನೇಯನ ಪಾತ್ರ ಅತ್ಯಂತ ದೈವಿಕ ಹಾಗೂ ಚಿರಂಜೀವಿಯಾದಂತಹ ಪಾತ್ರವಾಗಿದೆ. ಈ ಹನುಮಂತ ಈಗಲೂ ಈ ಭೂಮಿಯಲ್ಲಿ ಇದ್ದಾನೆ ಅನ್ನುವುದಕ್ಕೆ ಹಲವಾರು ಕಥೆಗಳು ಹಾಗೂ ಹಲವಾರು ಸಾಕ್ಷ್ಯಗಳು ಕೂಡ ನಮ್ಮ ಮುಂದೆ ಇವೆ. ರಾಮಾಯಣದ ಮುಖ್ಯ ಟರ್ನಿಂಗ್ ಪಾಯಿಂಟ್ ಸೀತೆಯ ಅಪಹರಣ. ರಾವಣ ಸೀತೆಯನ್ನು ಅಪಹರಿಸಿ ಆಕಾಶ ಮಾರ್ಗವಾಗಿ ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಅವಳನ್ನ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಯರಗಂಟ ಎಂಬ ಸ್ಥಳದಲ್ಲಿ ಆ ಪುಷ್ಪಕ ವಿಮಾನ ಇಳಿದಂತಹ ಜಾಗ ಈಗಲೂ ಇದೆ. ಅರಮನೆಯಲ್ಲಿ ರಾವಣ ರಾಣಿ ಮಂಡೋದರಿ ವಾಸವಾಗಿದ್ದಳು. ಆದ್ದರಿಂದ ರಾವಣ ಸೀತೆಯನ್ನು ಅರಮನೆಗೆ ಕರೆದುಕೊಂಡು ಹೋಗುವ ಬದಲು ಹಾಗೂ ಮಂಡೋದರಿಗೆ ಅದು ಸರಿ ಅನ್ನಿಸುವುದಿಲ್ಲವೆಂದು ಆಕೆ ಒಪ್ಪದ ಕಾರಣಕ್ಕೆ ಸೀತಾಮಾತೆಯನ್ನು ಅಶೋಕ ವಾಟಿಕದಲ್ಲಿ ಇರಿಸುತ್ತಾನೆ. ಇಲ್ಲಿ ಸೀತೆ ಇದ್ದುದರಿಂದ ಇದನ್ನು ಈಗ ಸೀತೆಯ ಕೋಟೆ ಎಂದು ಲಂಕೆಯಲ್ಲಿ ಕರೆಯಲಾಗುತ್ತದೆ. ದೂರದಲ್ಲಿ ಸಾಕಷ್ಟು ಕಡಿದಾದ ಕಿರಿದಾದ ರಸ್ತೆಯ ಮೂಲಕ ಸಾಗಿದಾಗ ಸಿಗುವ ರಮ್ಯ ತಾಣವೇ ಈ ಅಶೋಕ ವಾಟಿಕ. ಅಶೋಕವನಕ್ಕೆ ಕರೆತಂದ ನಂತರ ಸೀತಾಮಾತೆ ಇದೇ ವನದಲ್ಲಿ ರಾವಣನ ಮಹಿಳಾ ಸೈನಿಕರ ನಡುವೆ 442 ದಿವಸಗಳ ಕಾಲ ಬಂದಿಯಾಗಿದ್ದಳು ಎಂದು ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ಇತ್ತೀಚೆಗಷ್ಟೇ ಶ್ರೀಲಂಕಾ ಸರ್ಕಾರ ಸೀತೆಯು ಕುಳಿತಿದ್ದಂತಹ ಒಂದು ಕಲ್ಲನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ದಾನವಾಗಿ ಕೊಡಲಾಗಿದೆ. ಇತ್ತ ಶ್ರೀರಾಮಚಂದ್ರ ಸೀತೆಯ ವಿರಹದಲ್ಲಿ ಕಾಲು ಕಳೆಯುತ್ತಿದ್ದ ಸಮಯ ಅದು. ಹನುಮಂತನಿಗೆ ಇದು ಸಹಿಸಲು ಆಗುವುದಿಲ್ಲ. ಸೀತೆಯನ್ನು ಹುಡುಕಲು ಲಂಕೆಯನ್ನು ಹೇಗಾದರೂ ಮಾಡಿ ತಲುಪಬೇಕೆಂದು ದೃಢ ನಿರ್ಧಾರ ಮಾಡುತ್ತಾನೆ. ಜಾಂಬವಂತನಿಗೆ ಹನುಮನ ಮೇಲೆ ಎಲ್ಲಿಲ್ಲದ ವಿಶ್ವಾಸ ಇತ್ತು. ಆಂಜನೇಯ ಸಮುದ್ರವನ್ನು ಹಾರಲು ನಿರ್ಧರಿಸುತ್ತಾನೆ. ಸಮುದ್ರವನ್ನು ಹಾರುವಾಗ ಹನುಮಂತನು ಅನೇಕ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಅವನು ಸದಾ ರಾಮನನ್ನೇ ನೆನೆಸುತ್ತಾ ಪ್ರತಿಯೊಂದನ್ನು ಧೈರ್ಯ ಮತ್ತು ತಾಳ್ಮೆಯಿಂದ ಎದುರಿಸುತ್ತಾನೆ. ಕೊನೆಯಲ್ಲಿ ಅವನು ಲಂಕೆಯ ದಡವನ್ನು ತಲುಪುತ್ತಾನೆ. ಅದು ಅತ್ಯಂತ ಸುಂದರವಾದಂತಹ ಹಾಗೂ ಭವ್ಯವಾದಂತಹ ಒಂದು ದೇಶವಾಗಿತ್ತು. ಅವನು ಲಂಕೆಯನ್ನ ರಾತ್ರಿ ಪರಿಶೋಧಿಸಲು ನಿರ್ಧರಿಸುತ್ತಾನೆ. ಆಗ ಒಂದು ಚಿಕ್ಕ ಗಾತ್ರದ ಕಪಿಯಾಗಿ ಕ್ಷಣಿಸಿ ಲಂಕೆಯನ್ನು ಪ್ರವೇಶಿಸಲು ಗೋಡೆಯನ್ನು ಹತ್ತಿ ಪ್ರಯತ್ನಿಸುತ್ತಾನೆ. ತಕ್ಷಣ ಲಂಕೆಯನ್ನು ಕಾಯುತ್ತಿದ್ದಂತಹ ಲಂಕಿಣಿ ಎಂಬ ರಾಕ್ಷಸಿಯು ಅವನನ್ನು ಹಿಡಿದುಕೊಳ್ಳುತ್ತಾಳೆ. ಅವಳು ಅವನ ಮೇಲೆ ಆಕ್ರಮಣ ಮಾಡಲು ಬಂದಾಗ ಹನುಮಂತನು ಅವಳೊಡನೆ ಹೋರಾಡಿ ಮುಷ್ಟಿಯಿಂದ ಗುದ್ದಿ ಬೀಳಿಸಿ ಲಂಕೆಯನ್ನು ಪ್ರವೇಶಿಸುತ್ತಾನೆ. ಹನುಮಂತನು ಅಲ್ಲಿ ಸೀತೆಯನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ಅವನು ಅಲ್ಲಿನ ಪ್ರತಿಯೊಂದು ಕಟ್ಟಡವನ್ನು ಬಿಡದೆ ಸುತ್ತುತ್ತಾನೆ. ಇದು ವಿಶ್ವಕರ್ಮನಿಂದ ನಿರ್ಮಿತವಾದಂತಹ ಭವ್ಯವಾದ ಹಾಗೂ ದಿವ್ಯವಾದ ಚಿನ್ನದ ನಗರಿ ಲಂಕೆಯಾಗಿತ್ತು. ಅಲ್ಲಿ ಅನೇಕ ದೇವಾಲಯಗಳು, ಸೌಧಗಳು, ಉದ್ಯಾನವನಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಕೂಡ ಇದ್ದವು. ವೇದ ಪಠಣ, ಕಾವ್ಯವಾಚನ, ಸಂಗೀತ, ನೃತ್ಯ, ರಾಜಕೀಯ ಚರ್ಚೆಗಳಿಗಾಗಿ ನಿರ್ಮಾಣಗೊಂಡ ಅನೇಕ ವಾಸಸ್ಥಾನಗಳಿದ್ದವು. ಈ ನಗರದ ವೈಭವವನ್ನು ಕಂಡು ಹನುಮಂತನೇ ಆಶ್ಚರ್ಯಗೊಂಡಿದ್ದನು. ಅವನು ಅರಮನೆಯ ಕೊಠಡಿಗಳನ್ನು, ಅಡಿಗೆಯ ಕೋಣೆಗಳನ್ನು ಮತ್ತು ಮಲಗುವ ಕೋಣೆಗಳನ್ನು ಕೂಡ ಪರೀಕ್ಷಿಸುತ್ತಾನೆ. ಎಲ್ಲ ಕೊಠಡಿಗಳಲ್ಲಿ ಅವನು ಬಹಳ ಸುಂದರಿಯರಾದಂತಹ ಹೆಣ್ಣು ಮಕ್ಕಳನ್ನು ನೋಡುತ್ತಾನೆ. ಅದರಲ್ಲಿ ಒಂದು ಕೊಠಡಿಯಲ್ಲಿ ರಾವಣನು ಮಲಗಿರುವುದನ್ನು ಕೂಡ ನೋಡುತ್ತಾನೆ. ರಾವಣನ ಭವ್ಯವಾದ ಆಕೃತಿಯನ್ನು ನೋಡಿ ಹನುಮಂತ ಮೂಕ ವಿಸ್ಮೃತನಾಗುತ್ತಾನೆ. ಅಂತಹ ಸ್ಥಳದಲ್ಲಿ ಸೀತೆ ಇರುವುದಿಲ್ಲವೆಂದು ಅವನಿಗೆ ದೃಢವಾದ ನಂಬಿಕೆಯಾಗುತ್ತದೆ. ಆ ದೃಢ ವಿಶ್ವಾಸದಿಂದ ಅವನು ಅವಳನ್ನು ಹುಡುಕಲು ಅರಮನೆಯನ್ನು ಬಿಟ್ಟು ಬೇರೆ ಕಡೆ ಹುಡುಕಲು ಪ್ರಾರಂಭಿಸುತ್ತಾನೆ. ಅವನು ಸುತ್ತಲೂ ಅಲೆದಾಡುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಅವನ ಕಣ್ಣು ಅಶೋಕವನವೆಂಬ ಉದ್ಯಾನದ ಮೇಲೆ ಬೀಳುತ್ತದೆ. ರಾಮನಿಗೆ ಮೌನವಾಗಿ ಪ್ರಾರ್ಥನೆ ಸಲ್ಲಿಸಿ ಅವನು ಆ
ಆ ಉದ್ಯಾನವನವನ್ನು ಪ್ರವೇಶಿಸುತ್ತಾನೆ. ಅವನು ಸುತ್ತಲೂ ನೋಡಿದಾಗ ಕೆಲವು ರಾಕ್ಷಸಿಯರು ಅಲ್ಲಿ ಸುತ್ತಾಡುತ್ತಿರುವುದನ್ನು ಅವನಿಗೆ ಗೊತ್ತಾಗುತ್ತದೆ. ಕೆಲವರು ನೋಡಲು ಬಹಳ ಭಯಂಕರವಾಗಿದ್ದರು. ಅವನು ಆ ಕಡೆಗೆ ಗಮನ ಹರಿಸಿದಾಗ ಒಂದು ವೃಕ್ಷದ ಕೆಳಗೆ ನಿಶ್ಯಕ್ತಳಾದ ಆದರೆ ಸೌಂದರ್ಯವತಿಯಾದಂತಹ ಹಾಗೂ ಸರಳವಾದ ಉಡುಪುಗಳನ್ನು ಧರಿಸಿದ್ದ ಒಬ್ಬ ಸ್ತ್ರೀಯನ್ನು ನೋಡುತ್ತಾನೆ. ಹನುಮಂತನಿಗೆ ಇವಳೇ ಸೀತೆ ಇರಬೇಕೆಂಬ ಬಲವಾದ ಭಾವನೆ ಉಂಟಾಗುತ್ತದೆ. ಅವನು ಆ ಮರದ ಮೇಲೆ ಹಾರಿ ಸಮೀಪದಿಂದ ಅವಳನ್ನು ಗಮನಿಸುತ್ತಾನೆ. ಅವನು ರಾಮನ ಜನನದಿಂದ ಪ್ರಾರಂಭಿಸಿ ರಾಮ ಕಥೆಯನ್ನು ಹಾಡತೊಡಗುತ್ತಾನೆ. ಅವನು ರಾಮನ ಜನನದಿಂದ ಪ್ರಾರಂಭಿಸಿ ರಾಮನ ಕಥೆಯನ್ನು ಹಾಡುತ್ತಾನೆ. ಒಂದು ಕಪಿಯು ಮನುಷ್ಯನಂತೆ ಉಚ್ಚರಿಸುವುದನ್ನು ಕಂಡು ಸೀತೆ ಆಶ್ಚರ್ಯಪಡುತ್ತಾಳೆ. ಇದು ರಾಕ್ಷಸರ ಕುತಂತ್ರವಿರಬಹುದೆಂದು ಅವಳಿಗೆ ಅನುಮಾನ ಕೂಡವಾಗುತ್ತದೆ. ಅಷ್ಟರಲ್ಲಿ ಹನುಮಂತನು ಮರದಿಂದ ಕೆಳಕ್ಕೆ ಹಾರಿ ಅವಳ ಮುಂದೆ ಬಂದು ಕೈಮುಗಿದು ನಿಲ್ಲುತ್ತಾನೆ. ಆ ಕೂಡಲೇ ಸೀತೆಯು ರಾವಣನೇ ಈ ರೂಪ ಧರಿಸಿ ಅವಳನ್ನು ಮೋಸಗೊಳಿಸಲು ಬಂದಿರಬೇಕೆಂದು ಭಾವಿಸುತ್ತಾಳೆ. ಆಗ ಹನುಮಂತನು ತನ್ನ ಪೂಜ್ಯ ಭಾವನೆಯಿಂದ ತನ್ನನ್ನು ಅನುಮಾನಿಸಬಾರದೆಂದು ತಾನು ರಾಮನ ಸೇವಕನೆಂದು ಹೇಳಿ ರಾಮನು ಕೊಟ್ಟ ಉಂಗುರವನ್ನು ಅವಳಿಗೆ ತೋರಿಸುತ್ತಾನೆ. ಆಗ ಸೀತೆಯು ತುಂಬಾ ಭಾವೋದ್ವೇಗಕ್ಕೆ ಒಳಗಾಗಿ ಉಂಗುರವನ್ನು ತನ್ನ ಹೃದಯದ ಹತ್ತಿರ ಇಟ್ಟುಕೊಂಡು ರಾಮನ ಹೆಸರನ್ನು ಕರೆಯುತ್ತಾ ಅಳಲು ಪ್ರಾರಂಭಿಸುತ್ತಾಳೆ. ಹೌದು ಸ್ನೇಹಿತರೆ, ಇದೇ ಅಶೋಕವನ. ಇಲ್ಲಿಯೇ ಹನುಮಂತ ಶ್ರೀರಾಮನ ಸಂದೇಶ ಹೊತ್ತು ಸೀತೆಯನ್ನು ಭೇಟಿಯಾಗಿದ್ದ ಸ್ಥಳವಾಗಿದೆ. ಅಶೋಕ ಮರಗಳು ಹೆಚ್ಚು ಇರುವುದರಿಂದ ಇದಕ್ಕೆ ಅಶೋಕವನವೆಂದು ಕರೆಯಲಾಗುತ್ತದೆ. ಈಗ ಮೊದಲಿನಂತೆ ಅಷ್ಟೊಂದು ಅಶೋಕ ಮರಗಳು ಇಲ್ಲವಾದರೂ ನೂರಾರು ಬಗೆಯ ಗಿಡ ಮರಗಳು ಬಳ್ಳಿಗಳನ್ನು ನೀವು ಇಲ್ಲಿ ನೋಡಬಹುದು. ಈ ವನದ ಎದುರಿನಲ್ಲೇ ಹೊಳೆಯೊಂದು ಹರಿಯುತ್ತದೆ. ಇಲ್ಲಿ ಸೀತಾಮಾತೆಯು ದಿನನಿತ್ಯ ಸ್ನಾನ ಮಾಡಿ ಪೂಜೆ ಮಾಡುತ್ತಿದ್ದಳು ಎಂದು ನಂಬಲಾಗಿದೆ. ಇದೇ ವನದಲ್ಲಿ ಈಗ ಸೀತೆಗೋಸ್ಕರ ಒಂದು ದೇವಸ್ಥಾನವನ್ನು ಕಟ್ಟಲಾಗಿದೆ. ಹಾಗೆಯೇ ಈ ಹೊಳೆಯ ಸುತ್ತಮುತ್ತ ಬಂಡೆಗಳ ಮೇಲೆ ದೊಡ್ಡ ದೊಡ್ಡ ತೆಗ್ಗುಗಳಿದ್ದು ಅವುಗಳನ್ನ ಆಂಜನೇಯನ ಹೆಜ್ಜೆ ಗುರುತುಗಳೆಂದು ನಂಬಲಾಗಿದೆ. ಇದೇ ಕಾರಣ ಈ ಪ್ರದೇಶವನ್ನು ಹನುಮಂತನು ಸೀತೆಯನ್ನು ಭೇಟಿ ಮಾಡದಂತಹ ಪ್ರದೇಶವೆಂದು ಇದನ್ನು ನಂಬಲಾಗಿದೆ. ಭಾರತದಿಂದ ಹೋದಂತಹ ಭಕ್ತರು ಈ ಸ್ಥಳಕ್ಕೆ ತಪ್ಪದೆ ಭೇಟಿ ಕೊಟ್ಟು ಸೀತಾದೇವಿಯ ದೇವಸ್ಥಾನ ಹಾಗೂ ಆಂಜನೇಯನ ಪಾದದ ಗುರುತುಗಳನ್ನು ಹೊಂದಿರುವ ಈ ಅಶೋಕವನಕ್ಕೆ ಭೇಟಿ ಕೊಟ್ಟು ಪುನೀತರಾಗುತ್ತಾರೆ. ಅಂದ ಹಾಗೆ ಈ ಅಶೋಕವನ ಇರುವಂತಹ ಈ ಸ್ಥಳವನ್ನ ಇಲ್ಲಿ ಸೀತಾ ಏಲಿಯಾ ಎಂದು ಕರೆಯುತ್ತಾರೆ. ಈ ಸೀತಾ ಏಲಿಯಾ ಶ್ರೀಲಂಕಾದ ರಾಜಧಾನಿ ಕೊಲಂಬೋದಿಂದ ಸುಮಾರು 172 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ರಾಮನ ಭಕ್ತರಾಗಿದ್ದರೆ, ಆಂಜನೇಯನ ಭಕ್ತರಾಗಿದ್ದರೆ, ರಾಮಾಯಣದ ಮೇಲೆ ನಂಬಿಕೆ ಇದ್ದರೆ ದಯವಿಟ್ಟು ಒಂದು ವೇಳೆ ನೀವು ಶ್ರೀಲಂಕೆಗೆ ಹೋದಾಗ ಈ ಅಶೋಕವನಕ್ಕೆ ಭೇಟಿ ಕೊಡಿ. ಹಾಗೂ ರಾಮನ ಆಶೀರ್ವಾದ, ಸೀತೆಯ ಆಶೀರ್ವಾದ ಹಾಗೂ ಆಂಜನೇಯನ ಆಶೀರ್ವಾದ ಪಡೆದು ಪುನೀತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಆಂಜನೇಯ.